ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2022 ಇದನ್ನು ಪ್ರದಾನಿಸುವುದಕ್ಕಾಗಿ ಸಾಧಕರನ್ನು ಆಹ್ವಾನಿಸುತ್ತಿದ್ದೇವೆ. ಶ್ರೀ ಅಚ್ಯುತ ಮಾರ್ನಾಡು ಇವರು ಯಕ್ಷಗಾನ ಕ್ಷೇತ್ರದ ಸಾಧಕರು. ಕಳೆದ 25 ವರ್ಷಗಳಿಂದ ರಂಗಭೂಮಿ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಯಕ್ಷಗಾನ ಹಾಗೂ ಸಿನಿಮಾ ಕ್ಷೇತ್ರಗಳಲ್ಲಿ ಅಭಿನಯ, ಸ್ತ್ರೀ ಪಾತ್ರಧಾರಿಯಾಗಿ ಅಭಿನಯಿಸುತ್ತಿರುವವರು. ಶ್ರೀ ದೇಜಪ್ಪ ಪೂಜಾರಿಯನ್ ಹಾಗೂ ಪೂಜಾ ಯು ಕಾಂಚನ್. ಶ್ರೀ ದೇಜಪ್ಪ ಪೂಜಾರಿಯಂ ಹಾಗೂ ಪೂಜಾ ಯು ಕಾಂಚನ್ ದಯವಿಟ್ಟು ಬರಬೇಕು ವೇದಿಕೆಗೆ. ಬಂಟ್ವಾಳ ಜಯರಾಮಾಚಾರ್ಯ, ಹಿರಿಯರಾದ ಬಂಟ್ವಾಳ ಜಯರಾಮಾಚಾರ್ಯರು ಯಕ್ಷಗಾನ ಪ್ರೇಮಿಗಳಿಗೆಲ್ಲ ಪರಿಚಿತರು. ಕಳೆದ 52 ವರ್ಷಗಳಿಂದ ಯಕ್ಷಗಾನ ಕಲಾವಿದರಾಗಿ, ಮುಖ್ಯವಾಗಿ ಹಾಸ್ಯ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿರುವವರು. ಕಟೀಲು, ಎಡನೂರು, ಕದ್ರಿ, ಪುತ್ತೂರು, ಸುಂಕದಕಟ್ಟೆ ಮುಂತಾದ 11 ಯಕ್ಷಗಾನ ಮೇಳದ 50 ವರ್ಷಗಳಲ್ಲಿ ಮಂಗಳಾದೇವಿ, ಕಟೀಲು, ಸಸಿತ್ಲು, ಸುಂಕದಕಟ್ಟೆ, ಪಾವಂಜಿ ಯಕ್ಷಗಾನ ಮೇಳಗಳಲ್ಲಿ ಯಕ್ಷಗಾನ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿರುವವರು. ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಹಿರಿಯ ಕಲಾವಿದ ಶ್ರೀ ಮಂಜುನಾಥ ಎಂಜಿ ಇವರು ಕಲಾಕ್ಷೇತ್ರದ ಸಾಧನೆಗಾಗಿ ಈ ಬಾರಿಯ ಜಿಲ್ಲಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 33 ವರ್ಷಗಳಿಂದ ಜನಪದ ಕಲಾ ತಂಡದಲ್ಲಿ ದೇಶಾದ್ಯಂತ ಜಾನಪದ ಕಲೆಗಳ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. 4000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿ ನೀಡಿದ್ದಾರೆ. ತುಳು ಮತ್ತು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ದೇಜಪ್ಪ ಪೂಜಾರಿಯನ್ ಇವರು ಕಳೆದ 50 ವರ್ಷಗಳಿಂದ ಪುರಾತನ ಕಲೆಯಾಗಿರುವ ತಾಲೀಮು ವಿದ್ಯೆಯನ್ನು 100 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಿರುತ್ತಾರೆ. ಪೂಜಾ ಯು ಕಾಂಚನ್ ಸತತ 20 ವರ್ಷಗಳಿಂದ ಭರತನಾಟ್ಯ ಹಾಗೂ ಜನಪದ ಮತ್ತು ಸಂಗೀತ ಹಾಗೂ ನಾಟಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅಂತಾರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿರುತ್ತಾರೆ. ಡ್ಯಾನ್ಸ್ ಅಕಾಡೆಮಿ ಹೊಸಬೆಟ್ಟು ಹಾಗೂ ಇಲೈಟ್ ಸ್ಟುಡಿಯೋ ಸುರತ್ಕಲ್ನಲ್ಲಿ ಸಂಸ್ಥೆಗಳನ್ನು ಮಾಡಿ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ನೃತ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದಾರೆ. 2012ರಲ್ಲಿ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಥಸಂಚಲನದ ಶಿಬಿರದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಭಾಗವಹಿಸಿರುತ್ತಾರೆ. ಮೊದಲ ಹಂತದಲ್ಲಿ ನಾವು 10 ಜನ ಸಾಧಕರನ್ನ ಸನ್ಮಾನಿಸಿದ್ದೇವೆ. ಎಲ್ಲ ಸಾಧಕರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸಾಧಕರನ್ನ ನಾವು ವೇದಿಕೆ ಆಹ್ವಾನಿಸಲಿಕ್ಕಿದ್ದೇವೆ. ಕೃಷ್ಣ ಪ್ರಸಾದ್, ಗುರುಪ್ರಿಯ ನಾಯಕ್ ಎಸ್, ಶಶಿಧರ ಪಯ್ಯತ್ತ ಬೈಲು, ವೆಂಕಟೇಶ ಬಂಟ್ವಾಳ, ವಿಲ್ಫ್ರೆಡ್ ಡಿಸೋಜಾ ಹಾಗೂ ಡಾಕ್ಟರ್ ಅಬೀಬ್ ರಹಿಮಾನ್. 67ನೇ ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಇವತ್ತು ನನಗೆ ಒಂದು ಪ್ರಶಸ್ತಿ ಸಿಕ್ಕಿದ್ದು ನನಗೆ ಬಹಳ ಹೆಮ್ಮೆಯ ವಿಷಯ. ನಾನು ಪ್ರಶಸ್ತಿ ಸಿಗ್ತದಂತ ಎಣಿಸಲಿಲ್ಲ. ಖಾಲಿ ಒಂದು ಮನವಿ ಕೊಟ್ಟು ತಹಸೀಲ್ದಾರ್ಗೆ ಬಿಟ್ಟದ್ದು. ಅದು ನಮ್ಮ ಗುರು ಹಿರಿಯರ ದೇವರ ಆಶೀರ್ವಾದದಿಂದ ನಮಗೆ ಒಂದು ಈ ಪ್ರಶಸ್ತಿ ದೊರಕಿದ್ದು ನನಗೆ ನಮ್ಮ ಕೊಂಕಣಿ ಕುಡುಬಿ ಜನಾಂಗದ ಇವರಿಗೆ ಈ ಪ್ರಶಸ್ತಿಯು ಸಲ್ಲುತ್ತದೆ. ಸಾಹಿತ್ಯದಲ್ಲಿ ಕೊಂಕಣಿ ಭಾಷೆ, ಸಂಸ್ಕೃತಿ, ಶಿಕ್ಷಣ ಮತ್ತು ಜಾನಪದ ಕಲೆಗೆ ನಾನು ಇದರ ಮೊದಲು ಕನ್ನಡ ಕೊಂಕಣಿ ಸಾಹಿತ್ಯ ಅಕಾಡೆಮಿಯಿಂದ ಸದಸ್ಯನಾಗಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿ ಇದಕ್ಕೆ ಒತ್ತು ಕೊಟ್ಟಿರುತ್ತೇನೆ. ಆದ್ದರಿಂದ ನನಗೆ ಇದರ ಫಲವಾಗಿ ನನಗೆ ಈ ಪ್ರಶಸ್ತಿ ದೊರೆತದ್ದು ನನಗೆ ತುಂಬ ಸಂತೋಷವಾಗ್ತದೆ ಎಂದು ನಾನು ಈ ವೇಳೆಯಲ್ಲಿ ಹೇಳಲು ನಾನು ಇಚ್ಛೆ ಪಡುತ್ತೇನೆ. ಎಲ್ಲ ನಮ್ಮ ಕುಡುಬಿ ಸಮುದಾಯದ ಭಾಷೆ, ಸಂಸ್ಕೃತಿ
ಜನಪದ ಕಲೆಗೆ ಏಳಿಗೆಗೆ ನಾನು ಇನ್ನು ಮುಂದಕ್ಕೂ ಶ್ರಮಿಸ್ತೇನೆ ಎಂದು ನಾನು ಈ ಸಮಯದಲ್ಲಿ ಹೇಳಲು ನಾನು ಬಯಸ್ತೇನೆ. ಜೈ ಕರ್ನಾಟಕ, ಜೈ ಹಿಂದ್. ವಿಭಾಗದಲ್ಲಿ ಈ ಬಾರಿಯ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿಗೆ ಭಾಜನರಾಗುತ್ತಿರುವವರು ವಿವಿಧ ವಿನ್ಯಾಸದ ಬುಟ್ಟಿ, ಚಾಪೆ, ಮಕ್ಕಳನ್ನು ಮಲಗಿಸುವ ತೊಟ್ಟಿಲು, ಮರದ ನೇಗಿಲು ಇತ್ಯಾದಿಗಳನ್ನು ತಯಾರಿಸುವಲ್ಲಿ ನಿಪುಣರು. ಕೃಷ್ಣ ಪ್ರಸಾದ್ ದೇವಾಡಿಗ ಸಂಗೀತ ಕ್ಷೇತ್ರದ ಸಾಧಕರು, ನಾಗಸ್ವರ ಮತ್ತು ಸ್ಯಾಕ್ಸೋಫೋನ್ ವಾದಕರು. ಎಸ್ ಕೆ ದೇವದಾಸ್ ಸುಬ್ರಹ್ಮಣ್ಯ ಇವರ ಬಳಿ 5 ವರ್ಷಗಳ ಶಿಷ್ಯತ್ವ ಹಾಗೂ ಚೆನ್ನೈನ ವಿದ್ವಾನ್ ಮುರುಗನ್ ಅವರಿಂದ ಮುಂದಿನ ಶಿಷ್ಯತ್ವವನ್ನು ಪಡೆದು ಬೆಳೆದಿರುವವರು. 28 ವರ್ಷಗಳಿಂದ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ ಇಲ್ಲಿ ಸ್ಯಾಕ್ಸೋಫೋನ್ ವಾದಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಲಂಕಾದಲ್ಲಿ 15 ದಿನಗಳ ಕಾಲ ವಿವಿಧ ವೇದಿಕೆಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಶ್ರೀ ಚಂದ್ರಶೇಖರ ಕೆ ಸಂಗೀತ ಕ್ಷೇತ್ರದ ಸಾಧಕರು. ಸುಮಾರು 25 ವರ್ಷಗಳಿಂದ ಸುಗಮ ಸಂಗೀತ ಕಲಾವಿದರಾಗಿ, ರಂಗಭೂಮಿ ಕಲಾವಿದರಾಗಿ, ಮಂಗಳೂರು ಆಕಾಶವಾಣಿ ಕೇಂದ್ರದ ಕಲಾವಿದನಾಗಿ ನಮಗೆಲ್ಲ ಪರಿಚಿತರು. 100 ಮಕ್ಕಳಿಗೆ ಉಚಿತ ಸುಗಮ ಸಂಗೀತ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ, ಶ್ರೀಗಂಧ ತಿಲಕ ರಾಜ್ಯ ಪ್ರಶಸ್ತಿ ಹಾಗೂ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಶ್ರೀಮತಿ ಗುರುಪ್ರಿಯಾ ನಾಯಕ್ ಎಸ್ 2008-09 ಸಾಲಿನಲ್ಲಿ ಪ್ರಖ್ಯಾತಿ ಎಂಬ ಹೆಸರಿನ ಯುವತಿ ಮಂಡಲವನ್ನು ನರಿಮಗಲು ಗ್ರಾಮದ ಪುರುಷರ ಕಟ್ಟೆಯಲ್ಲಿ ಸ್ಥಾಪಿಸಿರುತ್ತಾರೆ. ಯುವ ಸಬಲೀಕರಣ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಗದಗದೆಲ್ಲೆಡೆ ಆಯೋಜಿಸಿದ ರಾಜ್ಯ ಮಟ್ಟದ ಯುವಜನ ಮೇಳದಲ್ಲಿ ಭಾವಗೀತೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಕಿರಿಯ ಸ್ಪರ್ಧೆ ಎಂಬ ಹೆಗ್ಗಳಿಕೆ ಪಾತ್ರರಾದವರು. 8 ಬಾರಿ ಭಾವಗೀತೆ ಹಾಗೆಯೇ ಏಕಪಾತ್ರ ಅಭಿನಯ ಇವುಗಳಲ್ಲಿ ಸಾಧನೆಯನ್ನು ಮಾಡಿರುತ್ತಾರೆ. 6 ವರ್ಷಗಳಿಂದ ಗುರುಕುಲ ಕಲಾಕೇಂದ್ರ ಪುರುಷರ ಕಟ್ಟೆ ಪುತ್ತೂರು ಸಂಸ್ಥೆಯ ಮುಖಾಂತರ ಗ್ರಾಮೀಣ ಭಾಗದ ಮಕ್ಕಳಿಗೂ ಮಹಿಳೆಯರಿಗೂ ಸಂಗೀತ ತರಬೇತಿ ನೀಡುತ್ತಿದ್ದಾರೆ. ಶ್ರೀಮತಿ ಪ್ರತಿಮಾ ಶ್ರೀಧರ ಹೊಳ್ಳ ಭರತನಾಟ್ಯ ಕ್ಷೇತ್ರದ ಗುರು ಕಲಾವಿದೆ. ಸುಮಾರು 48 ವರ್ಷಗಳಿಂದ ನಾಟ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ವೈಯಕ್ತಿಕ ಪ್ರದರ್ಶನ ಕಲಾವಿದೆಯೂ ಹೌದು. ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಉಚಿತ ನೃತ್ಯ ಶಿಕ್ಷಣ ನೀಡುತ್ತಿದ್ದಾರೆ. ಉಚಿತವಾಗಿ ಬಾಲ ಸಂಸ್ಕಾರ ಕೇಂದ್ರ ನಡೆಸುತ್ತಿದ್ದಾರೆ. ಪ್ರಸ್ತುತ ಕೊಟ್ಟಾರ, ಕೋಡಿಕಲ್, ಮಾಲೆಮಾರ್, ಉರ್ವ ಪರಿಸರದ ಸುಮಾರು 35 ಮಕ್ಕಳು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಪಿ ಕೃಷ್ಣಪ್ಪ ಕಳೆದ 25 ವರ್ಷಗಳಿಂದ ಗಿಡಗಳನ್ನು ನೆಟ್ಟು ಪರಿಸರವಾದಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶಶಿಧರ ಪೊಯ್ಯತ್ತ ಬಯಲು ಅಬ್ಬಕ್ಕ ಟಿವಿ ಚಾನೆಲ್ ಮುಖಾಂತರ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ವೆಂಕಟೇಶ್ ಬಂಟ್ವಾಳ ಕಳೆದ 28 ವರ್ಷಗಳಿಂದ ವಿವಿಧ ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀ ಕೆ ವಿಲ್ಫ್ರೆಡ್ ಡಿಸೋಜಾ ಪತ್ರಿಕೋದ್ಯಮ ಕ್ಷೇತ್ರದ ಸೇವೆಗಾಗಿ ಈ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. 25 ವರ್ಷಗಳಿಂದ ಟಿವಿ ಮಾಧ್ಯಮದ ಪತ್ರಕರ್ತರಾಗಿ ಉದಯ ಟಿವಿ, ದೂರದರ್ಶನ, TV9 ಮುಂತಾದ ವಾಹಿನಿಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಅಬೀಬ್ ರೆಹಮಾನ್ ಕಳೆದ 40 ವರ್ಷಗಳಿಂದ ಯುನಿಟಿ ಆಸ್ಪತ್ರೆ ಮುಖಾಂತರ ಸಾವಿರಾರು ಬಡ ರೋಗಿಗಳಿಗೆ ಸೇವೆಯನ್ನು ನೀಡಿರುತ್ತಾರೆ ಹಾಗೂ ಕೋವಿಡ್ ಸಮಯದಲ್ಲಿ ಕೊರೋನಾ ವಿರುದ್ಧ ಹೋರಾಡಲು ಜಿಲ್ಲಾಡಳಿತಕ್ಕೆ ಸಹಕಾರವನ್ನು ನೀಡಿರುತ್ತಾರೆ. ಒಟ್ಟು 20 ಸಾಧಕರ ಸನ್ಮಾನಿಸಿರುತ್ತೇವೆ. ಇನ್ನು ಮುಂದಕ್ಕೆ 10 ಜನರು ಸಿದ್ಧರಾಗಿ ಡಾಕ್ಟರ್ ಸುಧಾಕರ ಶೆಟ್ಟಿ, ಶ್ರೀ ಗಣೇಶ್ ಪಂಡಿತ್, ಶ್ರೀ ಸೇಸಪ್ಪ ಬಂಗೇರ, ಶ್ರೀ ಹೊನ್ನಯ್ಯ ಕುಲಾಲ್, ಶ್ರೀ ಯೋಗೀಶ್ ಶೆಟ್ಟಿ. ಸಮಸ್ತ ಕನ್ನಡ ನಾಡಿನ ಕನ್ನಡಿಗರಿಗೆ ಮತ್ತು ತುಳುನಾಡಿನ ತುಳುವರಿಗೆ ಮತ್ತು ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅತ್ಯಂತ ಸಂತೋಷದ ದಿನ. ವೀರರಾಣಿ ಅಬ್ಬಕ್ಕನ ಹೆಸರಲ್ಲಿ ಆರಂಭ ಆದಂಥ ಒಂದು ಚಾನೆಲ್, ಬಹುಶಃ ಅಬ್ಬಕ್ಕನ ಹೆಸರೇ ನನಗೆ ಈ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ ಅಂತ ಗ್ರಹಿಸ್ತೇನೆ. ಮತ್ತು ನನ್ನ ಪಾಲಿನ ದೇವತೆ ಅಂತೇಳಿ ಬಿಂಬಿಸ್ತಾ ಇರುವಂಥ ಅಬ್ಬಕ್ಕನ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ನಾನು ಅರ್ಜಿ ಹಾಕಿದ್ದೇನೆ. ಅರ್ಜಿ ಹಾಕದೆ ಬಂದ ಪ್ರಶಸ್ತಿ ಅಲ್ಲ. ಆದರೆ ಅರ್ಜಿಯನ್ನು ಪರಿಶೀಲಿಸಿದ ನಮ್ಮವರು ಅತ್ಯಂತ ಸಂತೋಷದಿಂದ 32 ವರ್ಷಗಳ ಸಾಧನೆಗೆ ಅಥವಾ 32 ವರ್ಷಗಳ ಒಂದು ಶ್ರಮಕ್ಕೆ ಈ ಪ್ರತಿಫಲವನ್ನು ನೀಡಿದ್ದಾರೆ. ಈ ಒಂದು ಪ್ರಶಸ್ತಿ ಬಹುಶಃ ಸಮಸ್ತ ಕನ್ನಡಿಗರಿಗೆ, ತುಳುವರಿಗೂ ಕೂಡ ಸಂದಾಯ ಆಗ್ತದೆ. ಇಷ್ಟರವರೆಗೆ ಪ್ರತಿಯೊಂದು ರಂಗದಲ್ಲಿ ನನ್ನನ್ನು ಬೆಳೆಸಿದವರು ನೀವು. ಇನ್ನು ಮುಂದೆಯೂ ಕೂಡ ಕೈ ಬಿಡಬೇಡಿ. ಈ ಪ್ರಶಸ್ತಿ ಇನ್ನಷ್ಟು ಏನಾದರೂ ಚಿಕ್ಕ ಸಮಾಜ ಸೇವೆಗಳನ್ನು ಮಾಧ್ಯಮದ ಮೂಲಕ ಮಾಡಲಿಕ್ಕೆ ಇದೊಂದು ಪ್ರೇರಣೆ ಅಂತ ಗ್ರಹಿಸ್ತೇನೆ. ನಿಮಗೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ಸುನಿಲ್ ಕುಮಾರ್ ಅವರು ಅತ್ಯಂತ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಕನ್ನಡ ಭಾಷೆಯನ್ನು ಅದನ್ನು ನಮ್ಮ ಅಸ್ಮಿತೆಯ ಭಾಷೆಯಾಗಿ ಬೆಳೆಸುವುದಕ್ಕಾಗಿ ಅವರು ಮತ್ತು ಅವರ ತಂಡ ಮತ್ತು ಅವರ ಸಚಿವ ಸಂಪುಟ ಜೊತೆಗೆ ಎಲ್ಲರೂ ಕೂಡ ಮಾಡಿರುವಂಥ ಪ್ರಯತ್ನಗಳು ಸಂತೋಷ ನೀಡಿದೆ. ಖಂಡಿತವಾಗಿಯೂ ಕೂಡ ಇವರ ಮಾತು ಮುಂದಕ್ಕೆ ಅನುಷ್ಠಾನವಾಗಲಿ, ಕನ್ನಡಮ್ಮನಿಗೆ ಗೆಲುವಾಗಲಿ, ಜೊತೆಗೆ ನಮ್ಮ ಅಮ್ಮ ಭಾಷೆ ತುಳು ಪರಿಚಯಕ್ಕೆ ಸೇರಲಿ ಅನ್ನುವ ಹಾರೈಕೆಯೊಂದಿಗೆ ಸರ್ವರಿಗೂ ನಮಸ್ಕಾರ.
ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇವತ್ತು ನನಗೆ ಸಿಕ್ಕಿದೆ. ಇದಕ್ಕೆ ಮೂಲ ಕಾರಣ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ನನ್ನ 25 ವರ್ಷಗಳ ಸೇವೆಯನ್ನು ಗುರುತಿಸಿ ಸುಮಾರು 1997-98ರಿಂದ ನಾನು ಟಿ ವಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕಳೆದ 16 ವರ್ಷಗಳಿಂದ TV9 ಸಂಸ್ಥೆಯಲ್ಲಿ ದುಡಿತಾ ಇದ್ದೇನೆ. ನನ್ನ ಈ ಸೇವೆಯನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಜಿಲ್ಲಾಡಳಿತಕ್ಕೆ ಶಿಫಾರಸು ಮಾಡಿದ್ರು. ಇವತ್ತು ಜಿಲ್ಲಾಡಳಿತ ಈ ಪ್ರಶಸ್ತಿಯನ್ನು ನನಗೆ ನೀಡಿದೆ. ತುಂಬ ಸಂತೋಷವಾಗ್ತಾ ಇದೆ. ನನ್ನ ಹೆಸರು ಗುರುಪ್ರಿಯ ನಾಯಕ್ ಎಸ್. ನನಗೆ ಸಂಗೀತ ಕ್ಷೇತ್ರದಲ್ಲಿ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಏನಾದರೂ ಒಂದು ಸಾಧನೆ ಮಾಡಿದವರಿಗೆ ಜಿಲ್ಲಾಡಳಿತ ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇರೋದು ತುಂಬ ಖುಷಿ. ಈ ನನ್ನ ಪ್ರಶಸ್ತಿ ಮೊದಲನೇದಾಗಿ ನನ್ನ ಹೆತ್ತವರಿಗೆ, ತಂದೆ ತಾಯಿ, ನನ್ನ ತಾಯಿಯ ಸಪೋರ್ಟಿಂದಾಗಿ ಈ ಪ್ರಶಸ್ತಿ ಸಿಗಲಿಕ್ಕೆ ಕಾರಣ. ಹಾಗೆ ನನ್ನ ಗಂಡ, ಹಾಗೆ ಅತ್ತೆ ಮಾವ ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಇವತ್ತಿನ ಕಾರ್ಯಕ್ರಮ ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಆಯೋಜನೆ ಕೂಡ ಮಾಡಿದ್ದಾರೆ. ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ನನ್ನದು ಪ್ರಖ್ಯಾತಿ ಎಂಬ ಒಂದು ಯುವತಿ ಮಂಡಲ, ಹಾಗೆಯೇ ಗುರುಕುಲ ಕಲಾಕೇಂದ್ರ ಎಂಬ ಒಂದು ಸಂಸ್ಥೆ ಇದೆ. ಅದರಲ್ಲಿ ನಾನು ಸುಗಮ ಸಂಗೀತ ಕಾರ್ಯಕ್ರಮವನ್ನು ಕೊಡ್ತಾ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವಂತಹ ಕಲ್ಪಿಸ್ತಾ ಬಂದಿದ್ದೇನೆ. ಸಂಗೀತ ಕ್ಷೇತ್ರದ ಸಾಧನೆಗೆ ಗುರುತಿಸಿ ಇಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಿರುವುದು ತುಂಬ ಖುಷಿ ಕೊಟ್ಟಿದೆ. ಇದಕ್ಕೆ ಕಾರಣಕರ್ತರು ಅಂತ ಹೇಳಿದರೆ ನಮ್ಮ ಜಿಲ್ಲಾ ಯುವಜನ ಒಕ್ಕೂಟದ ಸುರೇಶ್ ರೈ ಸೂಡಿಮುಳ್ಳು ಅವರಿಗೂ ಕೂಡ ಕಳೆದ ವರ್ಷ ಜಿಲ್ಲಾ ಪ್ರಶಸ್ತಿ ಬಂದಿದೆ. ಅವರಿಗೆ ನನ್ನ ಹೃದಯದ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಈ ಪ್ರಶಸ್ತಿ ದೊರಕಲು ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾರಣಕರ್ತರಾಗಿದ್ದಾರೆ. ಪ್ರಶಸ್ತಿ ಸಿಕ್ಕುವುದು ನಮಗೆ ಸಿಕ್ಕಿದ ಮೇಲೆ ನಮ್ಮ ಜವಾಬ್ದಾರಿ ಇನ್ನೂ ಕೂಡ ಹೆಚ್ಚಾಗ್ತದೆ. ಖಂಡಿತವಾಗಿಯೂ ಈ ಸಂಗೀತ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಲು ಇದೊಂದು ರೀತಿಯ ನಮಗೆ ಪ್ರೋತ್ಸಾಹ ಈ ಪ್ರಶಸ್ತಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಧನ್ಯವಾದಗಳು ಈ ಪ್ರಶಸ್ತಿಗಾಗಿ. ಥ್ಯಾಂಕ್ ಯು. ಈಗ ಇನ್ನು 10 ಸಾಧಕರನ್ನು ಸನ್ಮಾನಿಸುವ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಡಾಕ್ಟರ್ ಭಾಸ್ಕರ್ ರಾವ್ 45 ವರ್ಷಗಳಿಂದ ಬಂಟ್ವಾಳ ತಾಲೂಕಿನ ಅರಳ ಗ್ರಾಮದಲ್ಲಿ ಬಡ ಜನರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ನೀಡಿರುತ್ತಾರೆ. ವೈದ್ಯಕೀಯ ಕ್ಷೇತ್ರದ ಸಾಧಕರು. ಡಾಕ್ಟರ್ ಸುಧಾಕರ ಶೆಟ್ಟಿ 35 ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೋವಿಡ್-19 ಸಮಯದಲ್ಲಿ ಜನಸಾಮಾನ್ಯರಿಗೆ ಉಚಿತ ಚಿಕಿತ್ಸೆ ನೀಡಿರುತ್ತಾರೆ. ರಕ್ಷಾ ಮಂತ್ರಿ ಅವಾರ್ಡನ್ನು ಪಡೆದಿರುತ್ತಾರೆ. ಪುಣೆ, ಮುಂಬೈ ಪ್ರದೇಶದಲ್ಲಿ ಕೋವಿಡ್ ಸಮಯದಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀ ಗಣೇಶ್ ಪಂಡಿತ್ ನಾಟ್ಯ ವೈದ್ಯರು ಕಳೆದ 66 ವರ್ಷಗಳಿಂದ ನಾಟ್ಯ ವೈದ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ನಾಟಿ ವೈದ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವವರು. ಶ್ರೀ ವೆಂಕಪ್ಪ ನಲಿಕೆ ದೈವಾರಾಧನೆ ಕ್ಷೇತ್ರದಲ್ಲಿ 25 ವರ್ಷಗಳಿಂದ ಪಂಜುರ್ಲಿ, ಕಲ್ಲುರ್ಟಿ, ಕಲ್ಕುಡ ಮುಂತಾದ ದೈವಗಳಿಗೆ ಪಾತ್ರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀ ಸೇಸಪ್ಪ ಬಂಗೇರ ಕಳೆದ 3 ದಶಕಗಳಿಂದ ವಿವಿಧ ದೈವ ಪಾತ್ರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಕಲಾವಿದರು. ಹಾಗೆ ಶ್ರೀ ಹೊನ್ನಯ್ಯ ಕುಲಾಲ್ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವವರು. ಅನೇಕ ಅನಾಥರಿಗೆ, ಅಬಲೆಯರಿಗೆ ಸೇವಾಶ್ರಮದ ಮೂಲಕ ಪುನರ್ವಸತಿಯನ್ನು ಕಲ್ಪಿಸಿಕೊಟ್ಟಿರುವವರು. ಶ್ರೀ ಯೋಗೀಶ್ ಶೆಟ್ಟಿ ಸಮಾಜ ಸೇವಾ ಕ್ಷೇತ್ರದ ಶಾಸಕರು. ತುಳುನಾಡು ರಕ್ಷಣಾ ವೇದಿಕೆ ಎಂಬ ಸಂಘಟನೆಯ ಮುಖಾಂತರ ಸಮಾಜದ ವಿವಿಧ ವರ್ಗಗಳ ಸಮಸ್ಯೆಗಳ ಕುರಿತು ಸ್ಪಂದಿಸುತ್ತಿರುವವರು, ಹೋರಾಟ ಮಾಡುತ್ತಿರುವವರು. ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ದಾರೆ. ಹಲವು ವಿಚಾರಗೋಷ್ಠಿಗಳನ್ನು ಆಯೋಜಿಸಿದ್ದಾರೆ. ಕ್ರೀಡಾಕೂಟಗಳನ್ನು ಕೂಡ ಆಯೋಜಿಸಿದ್ದಾರೆ. ಶ್ರೀ ಜಯರಾಮ ರೈ ಅಬುದಾಬಿಯಲ್ಲಿ ಉದ್ಯಮಿಯಾಗಿ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ. ಅನೇಕ ಸಂಘ ಸಂಸ್ಥೆಯ ಮೂಲಕ ಸಮಾಜ ಸೇವೆ, ಕಲೆ, ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಶ್ರೀ ಕೆ ವಿನಯಾನಂದ ಜೋಗಿ 30 ವರ್ಷಗಳಿಂದ ಧಾರ್ಮಿಕ ಹಾಗೂ ಸಮಾಜ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. CA ಶಾಂತಾರಾಮ ಶೆಟ್ಟಿ ಕಳೆದ 20 ವರ್ಷಗಳಿಂದ CA ಶಾಂತಾರಾಮ ಶೆಟ್ಟಿ ಅವರು ಲೆಕ್ಕ ಪರಿಶೋಧಕರಾಗಿ ಸೇವೆ ಸಲ್ಲಿಸುತ್ತಿರುವವರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾಗಿ
ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಿರುವವರು, ಉತ್ತಮ ರೋಟರಿ ಅಧ್ಯಕ್ಷ ಪ್ರಶಸ್ತಿಗೂ ಭಾಜನರಾಗಿರುವವರು. ಜಯರಾಮ ರೈ, ಶ್ರೀ ಕೆ ವಿನಯಾನಂದ ಜೋಗಿ, ಶ್ರೀ ಸೇಸಪ್ಪ ಕೋಟ್ಯಾನ್. ಮುಂದಿನ ಸಾಲಿನಲ್ಲಿ ಹೊಸಮನೆ ಶ್ರೀ ಸೇಸಪ್ಪ ಕೋಟ್ಯಾನ್ ರವರು, ಶ್ರೀ ಗಂಗಾಧರ ಶೆಟ್ಟಿ ಹೊಸಮನೆ ಮತ್ತು ಶ್ರೀ ರಾಜೇಶ್ ಕದ್ರಿ. ತುಳುನಾಡ ಜನರ ನಾಡಿಮಿಡಿತವಾಗಿ ತುಳುನಾಡು ರಕ್ಷಣಾ ವೇದಿಕೆ ಎಂಬ ಜನಪರ ಸಂಘಟನೆಯನ್ನು ಪ್ರಾರಂಭಿಸಿ ಸುಮಾರು 14 ವರ್ಷದಿಂದ ಜನರ ಕಷ್ಟದಕ್ಕೆ ನಾಡಿಮಿಡಿತವಾಗಿ ಕೆಲಸ ಮಾಡ್ತಿದ್ದೇವೆ. ಲಾಕ್ಡೌನ್ ಟೈಮಲ್ಲಿ ಸುಮಾರು 62 ದಿನ ಒಂದು ಅನ್ನದಾನ ಮಾಡುವುದರ ಮೂಲಕ ನಿರಂತರ ವರ್ಷ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತಾ, ಅದೇ ರೀತಿಯಲ್ಲಿ ತುಳುನಾಡಿಗೆ ಜಲ, ನೆಲ, ಭಾಷೆ ವಿಷಯದಲ್ಲಿ ನಿರಂತರವಾಗಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ತುಳುನಾಡು ರಕ್ಷಣಾ ವೇದಿಕೆ ಕೆಲಸ ಮಾಡ್ತಿದೆ. ಸುಮಾರು 33 ವರ್ಷಗಳಿಂದ ವಿದ್ಯಾರ್ಥಿ ಜೀವನದಿಂದ ಇವತ್ತಿನವರೆಗೆ ಬೇರೆ ಬೇರೆ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಗುರುತಿಸಿ ಇವತ್ತು ನಮ್ಮ ಘನ ಸರ್ಕಾರವು ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಇದಕ್ಕೆ ಕಾರಣರಾಗಿರುವಂಥ ಸನ್ಮಾನ್ಯ ವೇದವಾಸ್ಕೆ ಅಹ್ಮದ್, ಅದೇ ರೀತಿಯಲ್ಲಿ ಶಾಸಕರು, ಸಂಸದರು, ಜಿಲ್ಲಾಡಳಿತ ಎಲ್ಲರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಇದೀಗ ಸನ್ಮಾನ ಸ್ವೀಕರಿಸಿರುವವರು ಶ್ರೀ ಸೇಸಪ್ಪ ಕೋಟ್ಯಾನ್. ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಲವಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅನೇಕ ದೇವಸ್ಥಾನಗಳ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿರುತ್ತಾರೆ. ಬಂಟ್ವಾಳ ತಾಲೂಕಿನ ಬಿಲ್ಲವ ಸಮಾಜದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ಗಂಗಾಧರ ಶೆಟ್ಟಿ ಹೊಸಮನೆ, ನೆಲ್ಯಾಡಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 170ಕ್ಕೂ ಹೆಚ್ಚು ಉಚಿತ ಆರೋಗ್ಯ ಶಿಬಿರ, 38 ಉಚಿತ ನೇತ್ರ ಚಿಕಿತ್ಸಾ ಶಿಬಿರ, 300ಕ್ಕೂ ಮಿಕ್ಕಿ ಹೆಚ್ಚಿನ ಜನರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, 300ಕ್ಕೂ ಹೆಚ್ಚು ಮಿಕ್ಕಿ ಕನ್ನಡಕಗಳ ವಿತರಣೆ, ಇನ್ನೂ ಹಲವಾರು ಸಮಾಜ ಸೇವೆಗಳನ್ನು ಮಾಡಿರುತ್ತಾರೆ. ಶ್ರೀ ರಾಜೇಶ್ ಕದ್ರಿ ಅನೇಕ ವರ್ಷಗಳಿಂದ ಕಟ್ಟಡ ಕಾರ್ಮಿಕರು, ವಲಸಿಗರ ಮಕ್ಕಳಿಗೆ ಶೈಕ್ಷಣಿಕ ಮಾರ್ಗದರ್ಶನ ನೀಡಿರುತ್ತಾರೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀ ನಲಿಕೆ ಕೂಕ್ರ ಸಾಲ್ಯಾನ್ ಇವರು ದೈವ ನರ್ತಕರಾಗಿದ್ದು ಅನೇಕ ವರ್ಷಗಳಿಂದ ದೈವ ನರ್ತಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳುತ್ತಿರುವವರು ಶ್ರೀ ಸೇಸಪ್ಪ ಕೋಟ್ಯಾನ್, ಸಮಾಜ ಸೇವೆ, ಶ್ರೀ ಗಂಗಾಧರ ಶೆಟ್ಟಿ ಹೊಸಮನೆ, ಸಮಾಜ ಸೇವೆ. ಮುಂದಕ್ಕೆ ಸಂಘ ಸಂಸ್ಥೆಗಳ ಸಾಧನೆಯನ್ನು ಮಾಡಿದ ಸಂಘ ಸಂಸ್ಥೆ ಓರ್ವರು ಮಾತ್ರ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸುವಂತೆ. ಕರಾವಳಿ ಲೇಖಕಿಯರ ಹಾಗೂ ವಾಚಕಿಯರ ಸಂಘ, ಉಡುಪಿ, ಕಾಸರಗೋಡು ಹಾಗೂ ಈ ಜಿಲ್ಲೆಗೆ ವ್ಯಾಪ್ತಿಗೆ ಒಳಪಟ್ಟಂತಹ ಮಹಿಳಾ ಲೇಖಕಿಯರ ಸಂಘವು ಸಾಹಿತ್ಯಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಅನೇಕ ಚಟುವಟಿಕೆಗಳನ್ನು ಮಾಡುತ್ತಿದೆ. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇವರು ಛಾಯಾಚಿತ್ರ ಕ್ಷೇತ್ರದ ಸಾಧನೆಗಾಗಿ ಪ್ರಶಸ್ತಿ ಪಡ್ಕೊಳ್ತಿದ್ದಾರೆ. ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ನೆರವು, ಅಶಕ್ತರಿಗೆ ಮನೆ ನಿರ್ಮಾಣ, ರಕ್ತದಾನ ಶಿಬಿರ, ವಿವಿಧ ಕ್ರೀಡಾಕೂಟಗಳ ಆಯೋಜನೆ ಮತ್ತು ವೃತ್ತಿಪರ ಛಾಯಾಗ್ರಾಹಕರ ಹಿತರಕ್ಷಣೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗಾಗಿ ಪ್ರಶಸ್ತಿ ಸಲ್ಲುತ್ತಿದೆ. ಕಳೆದ 46 ವರ್ಷಗಳಿಂದ ಸಾಮಾಜಿಕ ಮಾಧ್ಯಮ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರು. ಇವರೊಂದಿಗೆ ಅಧ್ಯಕ್ಷರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರು ಭಾಸ್ಕರ ರೈ ಕಟ್ಲ ಉಪಾಧ್ಯಕ್ಷರು, ಪುಷ್ಪರಾಜ್ BN ಕೋಶಾಧಿಕಾರಿ, ಇಬ್ರಾಹಿಂ ಅಡ್ಕಸ್ಥಳ ಮಾಜಿ ಕಾರ್ಯದರ್ಶಿ ಹಾಗೂ ಪ್ರಸ್ತುತ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಮತ್ತು ಜಗನ್ನಾಥ ಶೆಟ್ಟಿ ಬಾಳ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು. ಸಪ್ತಸ್ವರ ಕಲಾ ತಂಡ ರಿಜಿಸ್ಟರ್ಡ್ ಕೊಣಾಜೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಹಾಗೂ ಸಂಘಟನಾತ್ಮಕವಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಸಂಘ. ಅಭ್ಯುದಯ ಭಾರತಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಗಣೇಶ್ಪುರ ಕಾಟಿಪಳ್ಳ ಕಳೆದ 25 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಸಂಘಟನೆಯಾಗಿರುತ್ತದೆ. ಉತ್ಸಾಹಿ ಯುವಕ ವೃಂದ ರಿಜಿಸ್ಟರ್ಡ್ ಪದವು ಬಿಕನಕಟ್ಟೆ ಮಂಗಳೂರು ಕಳೆದ 35 ವರ್ಷಗಳಿಂದ ಸಾಮಾಜಿಕ ಸೇವೆ, ಸಂಪೂರ್ಣ ಸಾಕ್ಷರತಾ ಆಂದೋಲನದಲ್ಲಿ 100ಕ್ಕೂ ಹೆಚ್ಚು ಅನಕ್ಷರಸ್ಥರಿಗೆ ವಿದ್ಯಾಭ್ಯಾಸವನ್ನು ನೀಡಿರುತ್ತಾರೆ. ವಿವಿಧ ವೈದ್ಯಕೀಯ ಶಿಬಿರಗಳ ಆಯೋಜನೆಯನ್ನು ಸಂಘಟಿಸಿರುತ್ತಾರೆ. ಕರ್ನಾಟಕ ಶಿವ ಸೇವಾ ಸಮಿತಿ ಪಾಂಡೇಶ್ವರ ಸಮಾಜ ಸೇವಾ ಕ್ಷೇತ್ರದಲ್ಲಿ ಕಳೆದ 94 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ.
ವೈದ್ಯಕೀಯ ಶಿಬಿರಗಳನ್ನು ಮತ್ತು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿರುತ್ತಾರೆ. ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯನ್ನು ಸಮಾಜಮುಖಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಕುದ್ರೋಳಿ ಯುವಕ ಸಂಘ ರಿಜಿಸ್ಟರ್ಡ್ ಕುದ್ರೋಳಿ ಮಂಗಳೂರು ಕಳೆದ 60 ವರ್ಷಗಳಿಂದ ವೈದ್ಯಕೀಯ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವ ಸಂಘಟನೆ. ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ, ವಿದ್ಯಾರ್ಥಿ ವೇತನ ವಿತರಣೆ ಮತ್ತು ವೈದ್ಯಕೀಯ ಶಿಬಿರವನ್ನು ಆಯೋಜಿಸಿರುತ್ತಾರೆ. ನೇತಾಜಿ ಯುವಕ ಸಂಘ ರಿಜಿಸ್ಟರ್ಡ್ ದೇರಾಜೆ ಕಳೆದ 23 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವ ಸಂಘ ನೇತಾಜಿ ಯುವಕ ಸಂಘ. ಬ್ಲಡ್ ಡೋನರ್ಸ್ ರಿಜಿಸ್ಟರ್ಡ್ ಮಂಗಳೂರು 360ಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳು, 26,000 ಹೆಚ್ಚು ಜನರಿಗೆ ರೋಗಿಗಳಿಗೆ ತುರ್ತು ರಕ್ತದಾನದ ಪೂರೈಕೆ, ಆರೋಗ್ಯ ಶಿಬಿರಗಳ ಆಯೋಜನೆಯನ್ನು ನಡೆಸಿರುವಂಥ ಸಂಘಟನೆ ಬ್ಲಡ್ ಡೋನರ್ಸ್ ರಿಜಿಸ್ಟರ್ಡ್ ಮಂಗಳೂರು. ಈ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರುಗಳಿಗೆ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಇನ್ನೂ 10 ಸಂಘಟನೆಗಳ ಪದಾಧಿಕಾರಿಗಳನ್ನು ಅಥವಾ ಪ್ರತಿನಿಧಿಗಳನ್ನು ಗೌರವಿಸ ಬಯಸಿದ್ದೇವೆ. ದಯವಿಟ್ಟು ಸಿದ್ಧರಾಗಿರಬೇಕಾದ ತಂಡಗಳು: ಭಾರತ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಇರಾ, ಯೂತ್ ಸೆಂಟರ್ ರಿಜಿಸ್ಟರ್ಡ್ ಪಡೀಲು, ವಿಜಯ ಯುವ ಸಂಗಮ ರಿಜಿಸ್ಟರ್ಡ್ ಎಕ್ಕಾರು, ವಿವೇಕಾನಂದ ಯುವಕ ಮಂಡಲ ರಿಜಿಸ್ಟರ್ಡ್ ಚೇಳಿಯಾರು, ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಸುರತ್ಕಲ್, ಗುಡಿ ಮತ್ತು ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಸಸೀತ್ಲು, ವಿದ್ಯಾನಗರ ಸಜಿಪ ಮುನ್ನೂರು, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ, ಕಾರ್ಯನಿರತ ಪತ್ರಕರ್ತ ಸಂಘ, ಸಪ್ತಸ್ವರ ಕಲಾ ತಂಡ ರಿಜಿಸ್ಟರ್ಡ್ ಕೊಣಾಚೆ, ಅಭ್ಯುದಯ ಭಾರತಿ ಸೇವಾ ಟ್ರಸ್ಟ್. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಕಾರ್ಯವೈಖರಿಯನ್ನು, ಸಂಘದ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಇವತ್ತು ಜಿಲ್ಲಾಡಳಿತವನ್ನು ಕೊಟ್ಟಿದ್ದೇವೆ. ಅದಕ್ಕೆ ಬೇಕಾಗಿ ನಾನು ರಾಜ್ಯ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪತ್ರಕರ್ತರ ಸಂಘ ಸುಮಾರು 46 ವರ್ಷಗಳಿಂದ ಬಹಳಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ತೊಡಗಿಸಿಕೊಂಡಿದೆ. ಅದರಲ್ಲೂ ಕೂಡ ಕಳೆದ 4 ವರ್ಷದಲ್ಲಿ ಗ್ರಾಮ ವಾಸ್ತವ್ಯ ಮತ್ತು ಬ್ರ್ಯಾಂಡ್ ಮಂಗಳೂರು ಮೂಲಕ ಇವತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಮತ್ತು ಇವತ್ತು ಬ್ರ್ಯಾಂಡ್ ಮಂಗಳೂರು ಮೂಲಕ ವಿಶ್ವದಲ್ಲಿ ಒಂದು ಮಂಗಳೂರು ಅತ್ಯಂತ ಪ್ರಸಿದ್ಧಿ ಆಗಬೇಕು ಎಂಬ ಹಿನ್ನೆಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲೂ ಕೂಡ ಸಂಘ ಕೊರೋನಾ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು. ಅದರೊಟ್ಟಿಗೂ ಒಂದು ರಕ್ತದ ಕೊರತೆ ಉಂಟಾದಾಗ ರೆಡ್ ಕ್ರಾಸ್ ಸೊಸೈಟಿಯ ಸಹಭಾಗಿತ್ವದಲ್ಲಿ ನಾವು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಂಗಳೂರು ನಗರದಲ್ಲಿ ಹಮ್ಮಿಕೊಳ್ಳುವುದರ ಮೂಲಕ ಇವತ್ತು ರಕ್ತದ ಕೊರತೆಯನ್ನು ನೀಗಿಸುವ ಕೆಲಸವನ್ನು ಪತ್ರಕರ್ತರ ಸಂಘ ಮಾಡಿರುವಂಥದ್ದು. ಇದರೊಟ್ಟಿಗೆ ಪ್ಲಾಸ್ಟಿಕ್ ಜಾಗೃತಿ ಅಭಿಯಾನದ ಮೂಲಕ ಇವತ್ತು ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅತೀಕ್ ಅವರು ಕೂಡ ಈ ಒಂದು ಜಿಲ್ಲಾ ಪತ್ರಕರ್ತರ ಸಂಘ ಆಯೋಜನೆ ಮಾಡಿದ ಒಂದು ಪ್ಲಾಸ್ಟಿಕ್ ಜಾಗೃತಿ ಸಪ್ತಾಹದ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ನಮ್ಮ ಸಂಘದ ಬಗ್ಗೆ ಹಿಂದಿನ ಜಿಲ್ಲಾಧಿಕಾರಿಯಾಗಿರುವ ಡಾಕ್ಟರ್ KV ರಾಜೇಂದ್ರ ಅವರು ಕೂಡ ಅವರ ಇತ್ತೀಚಿನ ಒಂದು ಭಾಷಣದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿರುವಂಥ, ಹಾಗೆ ಸಂಸದರು, ಎಲ್ಲ ನಮ್ಮ ಸಚಿವರು, ಉಸ್ತುವಾರಿ ಸಚಿವರು, ಎಲ್ಲ ಸಚಿವರು, ಶಾಸಕರು ಕೂಡ ನಮ್ಮ ಈ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಸಾಥನ್ನು ಕೊಡ್ತಾ ಬಂದಿದ್ದಾರೆ. ಅಧಿಕಾರಿ ವರ್ಗದವರಿಗೆ, ಎಲ್ಲ ಜಿಲ್ಲಾಧಿಕಾರಿಯವರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗಕ್ಕೆ ನನ್ನ ಪತ್ರಕರ್ತ ಮಿತ್ರ, ಅದರಲ್ಲೂ ಕೂಡ ನನ್ನ ಜಿಲ್ಲಾ ಪತ್ರಕರ್ತರ ಸಂಘದ ತಂಡ ಏನಿದೆ, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಕೋಶಾಧಿಕಾರಿಗಳು, ರಾಜ್ಯ ಪ್ರಧಾನ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರಿಗೂ ಕೂಡ ಹಾಗೂ ನನ್ನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭಾರತ್ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ಡ್ ಇರಾ ಬಂಟ್ವಾಳ ತಾಲೂಕು ಕಳೆದ 25 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ, ಕ್ರೀಡಾ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಸಂಘ. ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ, ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ನಡೆಸಿರುತ್ತಾರೆ. ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿರುತ್ತಾರೆ. ಕಬಡ್ಡಿಯನ್ನು ಸಂಘಟನೆ ಮಾಡಿರುತ್ತಾರೆ ಮತ್ತು ಕಬಡ್ಡಿ ಸ್ಪರ್ಧೆಗಳನ್ನು ಕೂಡ ಸಂಘಟನೆಯನ್ನು ಮಾಡಿರುವಂತಹ ಭಾರತ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಇರಾ. ಯೂತ್ ಸೆಂಟರ್ ರಿಜಿಸ್ಟರ್ಡ್ ಪಡೀಲು ಮಂಗಳೂರು 54 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಿರುವಂಥ ಸಂಸ್ಥೆ. HIV ಬಾಧಿತ ಮಕ್ಕಳಿಗೆ ನೆರವು,
ಆರೋಗ್ಯ ಶಿಬಿರ, ಸ್ವಚ್ಛತಾ ಆಂದೋಲನದಲ್ಲಿ ಭಾಗಿ, ವಿವಿಧ ಕ್ರೀಡಾಕೂಟಗಳ ಆಯೋಜನೆ ನಡೆಸಿರುವಂಥ ಸಂಸ್ಥೆ ಯೂತ್ ಸೆಂಟರ್ ರಿಜಿಸ್ಟರ್ಡ್ ಪಡೀಲು ಮಂಗಳೂರು. ಕೈ ಜೋಡಿಸಿರುತ್ತಾರೆ ಕೇಳಿಯಾರು ಹಳೆಯಂಗಡಿ ಮಂಗಳೂರು. ಕಳೆದ 50 ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸೇವೆಯನ್ನು ಸಲ್ಲಿಸಿರುವ ಸಂಸ್ಥೆ ವಿವೇಕಾನಂದ ಯುವಕ ಮಂಡಲ ರಿಜಿಸ್ಟರ್ಡ್ ಚೇಳಿಯಾರು. ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಸುರತ್ಕಲ್. ಸ್ಥಾಪನೆ 1976. ಕಳೆದ 50 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ, ಬಡ ಹೆಣ್ಣು ಮಕ್ಕಳ ಮದುವೆ ಹಾಗೂ ಬಡವರಿಗೆ ಮನೆ ನಿರ್ಮಾಣ, ಸಾರ್ವಜನಿಕ ಆರೋಗ್ಯ ಶಿಬಿರಗಳನ್ನು ಸಂಘಟಿಸಿರುವ ಸಂಸ್ಥೆ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಸುರತ್ಕಲ್. ವಿಶ್ವ ಭಾರತಿ ಫ್ರೆಂಡ್ಸ್ ಸರ್ಕಲ್ ರಿಜಿಸ್ಟರ್ಡ್ ಕೋಡಿಕಲ್ಲು ಮಂಗಳೂರು. 1988ರಲ್ಲಿ ಸ್ಥಾಪನೆಯಾದ ಸಂಸ್ಥೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಪ್ರೋತ್ಸಾಹಧನ ವಿತರಣೆಯನ್ನು ನಡೆಸಿಕೊಟ್ಟಿರುತ್ತಾರೆ. ಕಳೆದ 15 ವರ್ಷಗಳಿಂದ ಯಕ್ಷಗಾನ ಬಯಲಾಟವನ್ನು ನಡೆಸುತ್ತಾ ಬಂದಿರುತ್ತಾರೆ. ಶ್ರೀ ಆಂಜನೇಯ ಗುಡಿ ಮತ್ತು ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಸಚಿತ್ಲು ಮಂಗಳೂರು. 1963ರಲ್ಲಿ ಸ್ಥಾಪನೆಯಾದ ಸಂಸ್ಥೆ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕುಸ್ತಿ ಮಟ್ಟುಗಳ ಪ್ರಶಸ್ತಿಯನ್ನು ಪಡೆದಿದೆ. ಕಳೆದ 30 ವರ್ಷಗಳಿಂದ ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸೇವೆ, ಸ್ವಚ್ಛತಾ ಆಂದೋಲನದಲ್ಲಿ ಭಾಗಿ, ವಿವಿಧ ಕ್ರೀಡಾಕೂಟಗಳ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಆಯೋಜನೆ, ಆರೋಗ್ಯ ಶಿಬಿರಗಳ ಆಯೋಜನೆ ನಡೆಸಿಕೊಟ್ಟಿರುತ್ತಾರೆ.